ಬಿಜೆಪಿ ಬಿಜೆಪಿ ಜೈ ಜೈ ಬಿಜೆಪಿ. ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯ ಕಾರ್ಯಕ್ರಮವನ್ನು ಕುರುನಾಡು ಮಹಾಶಕ್ತಿ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಭ್ಯರ್ಥಿಗಳಾಗಿರುವಂತವರು ಮಂಗಳೂರು ಮಂಡಲದ ಭಾಜಪದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಹಾಸ್ ಪಂಡಿತ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು, ನಿಕಟಪೂರ್ವ ಮಂಗಳೂರು ಮಂಡಲದ ಅಧ್ಯಕ್ಷರು, ಅದೇ ರೀತಿ ನಮ್ಮೆಲ್ಲರಿಗೂ ಹರ್ಷ ತರುವಂತಹ ಒಂದು ಹುದ್ದೆ ರಾಜ್ಯ ಸರ್ಕಾರದಿಂದ ಅಲಂಕೃತರಾದವರು ಮೈಸೂರು ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ಇದರ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯರ್ ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು. ಅದೇ ರೀತಿ ಕುರುನಾಡು ತಾಲೂಕು ಪಂಚಾಯತ್ ಸದಸ್ಯರು, ಮಂಡಲದ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಶ್ರೀ ನವೀನ್ ಪಾದಲ್ಪಾಡಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು. ಅದೇ ರೀತಿ ಬಂದಂತಹ ಗ್ರಾಮ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಅದೇ ರೀತಿ ಅಲ್ಪಸಂಖ್ಯಾತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ ಒಂದೇ ವಾಕ್ಯದಿಂದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರು ಮುನ್ನಡೆಸುತ್ತಾ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇವೆ. ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಒಂದು ದುರಾಡಳಿತದಿಂದ, ಭ್ರಷ್ಟಾಚಾರದಿಂದ ಮತ್ತು ಅನೇಕ ಕಿರುಕುಳಗಳಿಂದ ಆ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಹಳಷ್ಟು ಯೋಜನೆಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ನೀಡಿರುವುದನ್ನು ಗಮನಿಸಿಕೊಂಡು ಕಳೆದ ಕೊರೋನಾದ ಸಂದರ್ಭದಲ್ಲಿ ಇಡೀ ರಾಷ್ಟ್ರವನ್ನೇ ಅತ್ಯುತ್ತಮವಾಗಿ ನಡೆಸಿದಂಥ ಕೀರ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಸಂತೋಷಗೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪರವರ ಆಡಳಿತ ವೈಖರಿಯನ್ನು ಕಂಡು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ 7 ಶಾಸಕರ ಒಂದು ಕೆಲಸ ಕಾರ್ಯಗಳಿಗೆ ಮನಸ್ಸು ಹೊತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಸಿದ್ಧಾಂತಗಳಿಗೆ ಸಂತೋಷಗೊಂಡು ಅದರ ಕಾರ್ಯವೈಖರಿಯ ಕಾರ್ಯ ಪದ್ಧತಿಯ ಬಗ್ಗೆ ಮನಸಾರೆ ಮೆಚ್ಚಿಕೊಂಡು ಇವತ್ತು ಅನೇಕ ಮುಸಲ್ಮಾನ ಬಾಂಧವರು ಹಾಗೂ ಕಾಂಗ್ರೆಸ್ಸಿನ ಅನೇಕ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿ ಸೇರುವಂಥ ಇಚ್ಛೆಯನ್ನು ನಮ್ಮ ನಾಯಕರಲ್ಲಿ ವಿನಂತಿಸಿದ್ದಾರೆ. ಹಾಗಾಗಿ ಅವರು ಪಕ್ಷದ ಒಂದು ಶಿಸ್ತು ಸಿದ್ಧಾಂತಕ್ಕೆ ಇವತ್ತು ಮನಸ್ಸು ಹೊತ್ತು ಪಕ್ಷಕ್ಕೆ ಈ ಚುನಾವಣೆ ಸಂದರ್ಭದಲ್ಲಿ ಬಂದಿರುವಂಥದ್ದು ಬಹಳ ಸಂತೋಷದ ವಿಚಾರ. ಹಾಗೆ ನಮ್ಮ ಇರಾ ಗ್ರಾಮ ಪಂಚಾಯತ್ನ ಕಳೆದ ಬಾರಿ ಆಡಳಿತದಲ್ಲೂ ಕೂಡ ಬಹಳ ಭ್ರಷ್ಟಾಚಾರ ನಡೆದಿರೋದ್ರಿಂದ ಅದು ಕೂಡ ಈ ಕೆಲವೊಂದು ಕಾರ್ಯಕರ್ತರಿಗೆ ಮನಸ್ಸಿಗೆ ಬೇಸರ ಆಗುವಂಥದ್ದು ಕೂಡ ಸಹಜ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರದಿಂದ ಹಿಡಿದು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಂದು ಸರ್ಕಾರವನ್ನು ನಿಭಾಯಿಸಿ ಬಹಳ ಜನರ ಪ್ರೀತಿಗೆ ಪಾತ್ರವಾದಂಥ ಸರ್ಕಾರ. ಹಾಗಾಗಿ ನಮ್ಮ ಬಾಳೆಪುಣಿ ಕೈರಂಗಲ ಮತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ಮತ್ತು ಇರಾ ಗ್ರಾಮ ಪಂಚಾಯತ್ನ ಆ ಭಾಗದ ಕೆಲವೊಂದು ಸದಸ್ಯರು ಇವತ್ತು ಬರ್ತಾ ಇದ್ದಾರೆ. ಹಾಗೆ ಅವರೆಲ್ಲರಿಗೂ ಇವತ್ತು ನಮ್ಮೆಲ್ಲರ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಯಾಗಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕೈರಂಗಲ ಗ್ರಾಮದ ಹರೀಶ್ ಹೊಸ್ಮನೆ ಅವರು ಬಹಳ ಒಂದು ಹಿರಿತನದ ವ್ಯಕ್ತಿ ಮತ್ತು ಅತ್ಯಂತ ಒಂದು ಪ್ರಭಾವಿ ಕಾರ್ಯಕರ್ತರು ಕೂಡ ಹೌದು. ಹಾಗಾಗಿ ಅವರು ಇಷ್ಟು ವರ್ಷದಿಂದ ತನ್ನ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ಕೂಡ ಅವರಿಗೆ ಅತ್ಯಂತ ಬೇಸರ ಸಂಗತಿ. ರಾಷ್ಟ್ರದ ರಕ್ಷಣೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ವಿಷಯದಲ್ಲಾಗ್ಬೋದು ಕಾಂಗ್ರೆಸ್ಸಿನ ಆ ಒಂದು ಧೋರಣೆ ಅವರ ಮನಸ್ಸಿಗೆ ಬಹಳ ಆಘಾತವನ್ನು ನೀಡಿದೆ. ಹಾಗಾಗಿ ಅವರು ತನ್ನ ಎಲ್ಲ ಮನಸ್ಸಿನ ಬೇಸರವನ್ನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡಿಕೊಂಡಾಗ ಪಕ್ಷ ಅವರಿಗೆ ಸ್ವಾಗತವನ್ನು ಮಾಡಿತ್ತು. ಹಾಗಾಗಿ ಇವತ್ತು ಅವರು ಸಂಪೂರ್ಣವಾಗಿ ತಾನು ಪಕ್ಷದ ಶಿಸ್ತು ಸಿದ್ಧಾಂತಗಳಿಗೆ ಬದ್ಧವಾಗಿ ಇವತ್ತು ಪಕ್ಷವನ್ನು ಸೇರಲಿಕ್ಕೆ ಇವತ್ತು ತಯಾರಾಗಿದ್ದಾರೆ. ಹಾಗಾಗಿ ಇರಾ ಗ್ರಾಮ ಪಂಚಾಯತ್ನ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಫವಾಜ್ ಇರ್ಬೋದು ಅಥವಾ ಅಬೂಬಕರ್ ಇರ್ಬೋದು, ಸಿದ್ದಿಕ್ ಇರ್ಬೋದು, ಶರೀಫ್ ಇರ್ಬೋದು ಅಥವಾ ಶಾಫಿಯರ್ ಇರ್ಬೋದು ಅಥವಾ ಜಾಕಿರ್ ಹುಸೇನ್ ಇರ್ಬೋದು, ಎಲ್ಲರೂ ಕೂಡ ಅವರೊಟ್ಟಿಗೆ ಅವರ ಬೆಂಬಲಿಗರು ಕೂಡ ಇವತ್ತು ಪಕ್ಷವನ್ನು ಸೇರುವಂಥ ತವಕದಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆ ಇರಾ ಗ್ರಾಮ ಪಂಚಾಯತನ್ನು ಭಾರತೀಯ ಜನತಾ ಪಾರ್ಟಿ ತೆಕ್ಕೆ ತಂದು ಇಡೀ ಇರಾ ಗ್ರಾಮ ಪಂಚಾಯತನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೋಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಅಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇರಾ ಗ್ರಾಮ ಪಂಚಾಯತಲ್ಲಿ ಆಗುವುದು ಸರ್ವ ಸನ್ನದ್ಧವಾಗಿದೆ. ಹಾಗೂ ಜನರ ಎಲ್ಲ ಪ್ರೀತಿ ಪಾತ್ರದಿಂದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರಾ ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಗೆ ತೆಗೆದುಕೊಳ್ಳಲು ಯಶಸ್ವಿಯಾಗಲಿದೆ. ಕಾರ್ಯಕರ್ತರ ದಂಡು ಕೂಡ ಇವತ್ತು ಒಂದು ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಕಾರ್ಯಕರ್ತರು ಪ್ರೀತಿಯಿಂದ
ಬರಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತೊಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಇದೆ. ಮುಂದಿನ ಒಂದೆರಡು ಮಾತನ್ನು ಸಂತೋಷ್ ಕುಮಾರ್ ಬೋಳಿಯವರು ಕೂಡ ಪಕ್ಷದ ಶಿಸ್ತು ಸಿದ್ಧಾಂತದ ಬಗ್ಗೆ ತಾವು ಹೇಳಬೇಕಂದ್ರೆ ನಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಅಧ್ಯಕ್ಷರಾದಂಥ ಗೌರವಾನ್ವಿತ ಚಂದ್ರಹಾಸ್ ಪಂಡಿತ್ ಅವಸರು, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ನವೀನ್ ಪಾದಲ್ಪಾಡಿಯವರು, ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಲೋಹಿತ್ ಗಟ್ಟಿಯವರೇ, ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗುವಂಥ ನನ್ನ ಅತ್ಯಂತ ಆತ್ಮೀಯ ಮಿತ್ರರೇ, ವಿಶೇಷವಾದ ನರೇಂದ್ರ ಮೋದಿಜಿನ ಒಂದು ಇನ್ನೊಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಮಾತೆರ್ನ ಒಟ್ಟಿಗೆ, ಮಾತೆರ್ನ ಅಭಿವೃದ್ಧಿ, ಮಾತೆರ್ನ ವಿಶ್ವಾಸದ ಒಟ್ಟಿಗೆ ಏತಾ ಜನ ಇನಿ ಮುಟ್ಟಲ್ಲ ಕಾಂಗ್ರೆಸ್ ತಗ್ಲು ಪನ್ಪುಣಿ ಇಂಜಿನ ಬಂಡ ಮುಸಲ್ಮಾನರಿಗೆ ಅನ್ಯಾಯ ಮನ್ಪೇರು, ಕ್ರಿಶ್ಚಿಯನ್ ಬಗ್ಗೆ ಅನ್ಯಾಯ ಮನ್ಪೇರು, ನಿಕ್ಲಿ ಕಾಲು ಯಾನ್ ಒಂದು 2 ಮಿನಿಟ್ ನಿಕ್ಲಿಗೆ ಅರ್ಥ ಪಿಲೆಕ ಮನ್ಪೆ. ನರೇಂದ್ರ ಮೋದಿಜಿನ ಯೋಜನೆ ನಮ್ಮ ಅರ್ಥ ಮಂತನಾಡ. ಈ ದೇಶೋಡು ಇಪ್ಪುನಂಚಿನ ಅತ್ಯಂತ ಬಡತನೋಡು ಇಪ್ಪುನಂಚಿನ ವಾ ಧರ್ಮದಾಗ್ಲಾದಿಪ್ಪು, ವಾ ಪಾರ್ಟಿದಾಗ್ಲಾದ ಆಗ್ಲಿ SDP ಆದಿಪ್ಪು, ಕಾಂಗ್ರೆಸ್ ಆದಿಪ್ಪು, ಕಮ್ಯುನಿಸ್ಟ್ ಆದಿಪ್ಪು, ದಳ ಆದಿಪ್ಪು, ಹೂವೇ ಪಾರ್ಟಿ ಆದಿಪ್ಪು, ಆ ಪಾರ್ಟಿದಾಗ್ಲೆಗೆ ಅವು ನಮ್ಮ ದೇಶದ ಪ್ರಜೆಗಳು ಅಕ್ಲೆಗೆ ಮಾತೆರೆಗಳ ತಿಕ್ಕೋಡು ಆರು ಕೇವಲ ಹಿಂದುಲೆಗೆ ಮಾತ್ರ ತಿಕ್ಕೋಡು ಬಂದದಾರು ಒಂದೇ ಒಂದು ಯೋಜನೆ ಮಂತದ ಸೇರಿ ಜನಧನ ಯೋಜನೆ ಕೊಂಡತ್ತೇರು ಏರು ಮಾತ ಬ್ಯಾಂಕಿಗೆ ಪಾರ ತೀರಂದ ಬಡವರಿಲ್ಲರ ಅಕ್ಲಿ ಡೆಪಾಸಿಟ್ ಕಟ್ಟಂದೆ ಅವರು ಅಕೌಂಟ್ ಓಪನ್ ಮಾಡ್ತಾರೆ ಬಂದೇರಿ ಇಡೀ ದೇಶರು ಮಾತೆಲ್ಲ ಜನಧನ ಯೋಜನೆ ಏರು ಮಾತ್ರ ಪಾಪದಾಗ ಅಕೌಂಟ್ ಓಪನ್ ಮಾಡ್ತಾರ ಅಕ್ಲಿಗೆ ಮೂರನೇ ಕೊರೋನಾದ ಹೊರತುಡು ಪ್ರತಿ ಒಂದು ಪೊಂಜನಗ ವಾ ಪೊಂಜನಕ್ಲಿಗೆ ಜನಧನ ಯೋಜನೆ ಮಾಡ್ತಾರೆ ಅಕ್ಲೆ ಅಕೌಂಟ್ಗೆ 500 ರೂಪಾಯಿ ಬಾರ್ದೇರು ನರೇಂದ್ರ ಮೋದಿಜಿ. ಈ ದೇಶರು ಅಪ್ಪೆನಕ್ಲೆ ಅವು ಮುಸ್ಲಿಂ ಅಪ್ಪೆನಕ್ಲಾದಿಪ್ಪು, ಕ್ರಿಶ್ಚಿಯನ್ ಅಪ್ಪೆನಕ್ಲಾದಿಪ್ಪು, ಹಿಂದೂ ಅಪ್ಪೆನಕ್ಲ ಆ ಪಾಪದಕ್ಲೆ ಇಲ್ಲ ಗ್ಯಾಸ್ ಇಜ್ಜಿನ ಉಜ್ವಲ ಯೋಜನೆ ಆ ಅಪ್ಪೆನಕ್ಲೆ ಗ್ಯಾಸ್ ಇಜ್ಜಂದ ಆ ಕನಕರು ಸೂಪತ್ತದು ತೆಮ್ಮಲತ್ತದು ಬೇತೆ ಸೀಟು ಬರಿಯರ ಬಲ್ಲಿ ಬಂದ ಲೆಕ್ಕಾಚಾರ ಈ ದೇಶರು ಇತ್ತಿನ ಅತ್ಯಂತ ಪಾಪದಕ್ಲೆನ ಏರು ಮಾತ ಇಲ್ಲರಿಗೂ ಊರ ವಾ ಜಾತಿ ವಾ ಧರ್ಮ ಅರ್ಧುಜರೆ ಪ್ರತಿ ಒಂದು ಇಲ್ಲದೆಲ್ಲ ಉಜ್ವಲ ಯೋಜನೆ ಗ್ಯಾಸ್ ತಂದೆಲ್ಲ ಗ್ಯಾಸ್ ಸ್ಟವ್ಲ ಇರ್ತಾರೆ. ಆಯುಷ್ಮಾನ್ ಮನ್ಮನ ಯೋಜನೆ ಕೊಂಡೋಗ್ತಾರೆ ಏರು ಮಾತ ಪಾಪದಕ್ಳುಳ್ಳೇರು ಅಕ್ಲೆಗೆ 100%, ಏರು ಮಾತ ಮಲ್ಲಕ್ಳುಳ್ಳೇರು ಅಕ್ಲೆಗೆ 40%. ಈ ದೇಶೋಡು ಇಪ್ಪುನಂಚಿನ ಪಾಪದಕ್ಲೆಗೆ ಮಲ್ಲ ಸೀಕ್ ಬರ್ತಂದಾನ 5 ಲಕ್ಷ ರೂಪಾಯಿ ಯೋಜನೆ. ಕೊರೋನಾ ಬರ್ಪುಣ ಮಹಾಮಾರಿ ಬರ್ಪುಣದು ಅರೆಗೆದಾಲ ಕನಗಟ್ಟದಿಚ್ಚಿ ನಮ್ಮದಾಲ ಎಣ್ಣಿದಿಚ್ಚ ಈ ದೇಶಗತ್ತು ಜಗತ್ತಿಗೆ ಕೊರೋನಾ ಬರ್ಪುಣ ಮಹಾಮಾರಿ ಬರ್ತದೆ. ಈ ದೇಶೋಡು ಇತ್ತು ಅಂತ ವಾ ಜಾತಿ ದಾಖಲಾದಿಪ್ಪು, ವಾ ಪಕ್ಷ ದಾಖಲಾದ ಕೊರೋನಾ ಇತ್ತು ನಂಚಿನ ಆಸ್ಪತ್ರೆಗೆ ಹೋದು ಅಡ್ಮಿಟ್ ಆಗಿನಾಗ್ಲಿ ಸ್ಪೆಷಲ್ ರೂಮ್ ರತ್ತು ಸಾರ್ವಜನಿಕವಾದ ಆಯ್ತು ಏರು ಮಾತ್ರ ಅಡ್ಮಿಟ್ ಆದ ಏರು ಮಾತ್ರ ಚಿಕಿತ್ಸೆ ತೊಂದರೆ ಅಕ್ಲೇನು ಆಂಬ್ಯುಲೆನ್ಸ್ ಕೊಂಡತ್ತದೆ ಸೌಖ್ಯ ಮಂತದ ಪಿರ ಆಂಬ್ಯುಲೆನ್ಸ್ ಕೊರ್ಪಣ ಆಡ್ಬಿಟ್ಟ 1 ಪೈಸೆ ಬಿಲ್ ಆಯುಷ್ಮಾನ್ ಯೋಜನೆ ಹಿಡಿದ ಒಂಜೇರಿ ಆಯ್ತ ಒಟ್ಟಿಗೆ ಒಂದು ಮುದ್ರಾ ಯೋಜನೆ ಕೊಂಡತ್ತೇರಿ ಏರು ಜೋಕ್ಲು ಐಜೆ ಆದಿಪ್ಪು, ಏರು ಜೋಕ್ಲು ಪಾಲಿಟೆಕ್ನಿಕ್ ಆದ, ಏರು ಜೋಕ್ಲು ಇಂಜಿನಿಯರ್ ಆದಿಪ್ಪು ಅಕ್ಲೇನ ಸ್ವಂತ ಕಾರ್ಡು ಉಂಟೋಡ್ನಾರ ನ್ಯಾಷನಲಿಸ್ಟ್ ಬ್ಯಾಂಕ್ ಐಕ್ಲೆ ಬೋಡಿದ್ದ ಅದು ಲೋನ್ ತೆಪ್ಪದು ಲೋನ್ ಕೊರಿಯರು ದಕ್ಷಿಣ ಕನ್ನಡ ಸಾಧಾರಣ 1,16,000 ಅಂಜಿನಗೆ ಲೋನ್ ತೆಪ್ಪದು ಕೊಡ್ತಾರೆ ನಳಿನ್ ಕುಮಾರ್ ಕಟೀಲ್ ಆಯ್ತಾ. ಒಟ್ಟಿಗೆ ಕೃಷಿ ಸಮ್ಮಾನ ಯೋಜನೆ ಏರರ 15 ಸೆನ್ಸ್ ಕೃಷಿ ಜಾಗಿರ್ದು ಮಿತ್ತುಂಡ ಆ ವಾ ಜಾತಿಯಿಂದ ತೂತುಜರು ವಾ ಪಕ್ಷ ಈ ದೇಶದ ಜನ ಏರು ಒಂದು ಪ್ರಜೆ ಉಳ್ಳರ ಅಕ್ಲಿನ ಅಕೌಂಟ್ಗೆ ನೇರವಾದ ಏಳ ಬ್ರೋಕರ್ ಜಂದ ವರ್ಷಕ್ಕೆ 6,000 4 ತಿಂಗಳಿಗೆ 2,000 ರೂಪಾಯಿ ಅಕೌಂಟ್ ಕಡಪ್ರೆ ಅವು ಸಾಯಿಬೇರ ಅವು ಪೊರ್ಬುಲ ಅರ್ಧ ಹಿಂದೂ ಅರ್ಧ ನರೇಂದ್ರ ಮೋದಿಜಿ ತೂತಿಜೇರಿ ನಮ್ಮ ಕಾಮಧೇನು ಬರ್ಮನ ಈ ಯಡಿಯೂರಪ್ಪರು ಕೂಡ 1 ವರ್ಷ 6 ತಿಂಗಳಿಗೆ 2,000 ಆ ಒಂದು ಕೃಷಿ ಸಮ್ಮಾನ ಯೋಜನೆ ಕೊಂಡತ್ತಾರೆ. ಈ ಯೋಜನೆಯನ್ನು 11 ಪೊಂಡ ಎಲ್ಲ ಮುಟ್ಟ ಮುಗ್ಗೆರಚಿ ಪ್ರತಿ ಒಂದು ಯೋಜನೆಲ ಜಾತಿ ಮತ ಧರ್ಮ ಪಕ್ಷನ ತಗೊಂಡೆ ಮಂತದಿನಾರೆ ನರೇಂದ್ರ ಮೋದಿಜಿ ನಿಗಲೆ ಕೂಡ ಗೊತ್ತಾದಿಪ್ಪು ಹೈದರಾಬಾದ್ ತೆಲಂಗಾಣ ಹೈಯೆಸ್ಟ್ ಮುಸಲ್ಮಾನದ ಸಹೋದರರು ಹೈಯೆಸ್ಟ್ ಮುಸಲ್ಮಾನ ಸಹೋದರರು ಕೇವಲ ಇನ್ನೇ ಮುಟ್ಟ 4 ಸೀಟ್ ಹೆಚ್ಚ ಆ ಕಾರ್ಪೊರೇಷನ್ ದಪ್ಪ ರಾತಿಜಿ ಕೂಡ 49 ಸೀಟ್ ಆ ಮುಸಲ್ಮಾನ ಬಂದರು ಓಟು ಕೊರ್ನೇಡ ಅಧ್ಯಕ್ಷರು ನಿಗಲೆ ಆಲೋಚನೆ ಮಾಡ್ಬೋದು. ಉತ್ತರ ಪ್ರದೇಶದ ಅಂಚಿನ ಆತ ಮಲ್ಲ ಆ ರಾಜ್ಯರು 6 ಸೀಟ್ ಹಾಕೋರು, ಮುನಾನೆ ಬಿಹಾರದ ಅಂಚಿನ ಜಾಗದ 6 ಸೀಟ್ ಹಾಕೋರು. ಈ ದೇಶರು ಹೈಯೆಸ್ಟ್ ಮುಸಲ್ಮಾನರ ಪುಣ್ಯ ಉತ್ತರ ಪ್ರದೇಶದಲ್ಲ ನಮ್ಮ ಬಿಹಾರಲ್ಲ. ಕಾಂಗ್ರೆಸ್ ಆಗಲಿ ಇತ್ತಲ್ಲ ಒಂದು ಬೇರೆ ದಾದಾ ಬಂದ BJP ಬರ್ತಂದ ನಿಕ್ಲೆಗ್ ಅಂಚ ಬಂತೇರೆ ನಮಾಜಿ ಮನ್ಪೇರೆ ಬಿಡ್ತಿದ್ದಾರೆ ಪಲ್ಲೆ ಇತ್ತ ಮಾತೆಲ್ಲ ವಿದ್ಯಾವಂತ ಯಾರು ಪೊಣ್ಣು ಜೋಕ್ಲ ವಿದ್ಯಾವಂತ ಯಾರು
ಮಾತೆಲ್ಲ ಇನ್ಗೆ ಎಂಗ್ಲೆ ಸೊನ್ಪತ್ತು ಗಂಟೆಗೆ ಓಟು ಉಂಟು ಪುನಃ ಇಲ್ಲಿಲ್ಲಡೆ ಪೋಪುನ ಪರಿಸ್ಥಿತಿ ಇದ್ದಂಡು ಇನಿ ಇಲ್ಲಡೆ ಮುಸ್ಲಿಂ ಸಹೋದರನಿಗೆ ಇಲ್ಲಡೆ ಕ್ರಿಶ್ಚಿಯನ್ಗೆ ಇಲ್ಲಡೆ ಪೋನಾಗ ಚಾನ ಕಾಪ್ಯ ಬಿರಿಯಾನಿ ಕೊಡ್ತೀವಿ ಎಂಗ್ಲೇ ಎತ್ಕೊಂಡು ಅತ್ಯಂತ ಜಾಸ್ತಿ ಮುಸಲ್ಮಾನ ಬಂಧುಗಳು ದೋಸ್ತಿ ಇತ್ತು ನಾನು ಸಂತೋಷ್ ಕುಮಾರ್ಗೆ ದಕ್ಷಿಣ ಕನ್ನಡರು ಅತ್ಯಂತ ದೋಸ್ತಿ ಇತ್ತು ನಾನು ಮುಸಲ್ಮಾನ ಬಂಧುಗಳು ನೀವು ತೋಡು ಹಿಂದುವೆ ನಮ್ಮ ಹಿಂದುವೆ ಕ್ಷೇತ್ರಡು ಮೇರೆ ನಮ್ಮ ಆರು ಗ್ರಾಮ ಸಮಿತಿ ಅಧ್ಯಕ್ಷರು ಆರು ಎಲ್ಲ ಕ್ಯಾಂಡಿಡೇಟ್ ಏರು ಎಂಗ್ಲನ ಎರ್ಮಾದಿ ಅಬ್ಬಾಸಾಕ ಅಸ್ಗರ್ ಎಂಗ್ಲನ ವಕೀಲರು ಆರು ಎಲ್ಲ ಪಜೀರ್ದ ಕ್ಯಾಂಡಿಡೇಟ್ ಎಂಗ್ಲ ಬಿಜೆಪಿ ಸಿದ್ದಿಕ್ ಆರು ಎಂಗ್ಲನ ಕ್ಯಾಂಡಿಡೇಟ್ ಮುಜಾಫರ್ ಎಂಗ್ಲನ ಕ್ಯಾಂಡಿಡೇಟ್ PA ಕಾಲೇಜ್ ಪುನಃ ಮಹಮ್ಮದ್ ಎಂಗ್ಲನ ಕ್ಯಾಂಡಿಡೇಟ್ ಎಂಗ್ಲನ ಮುನೀರ್ ಮಾಸ್ಟರ್ ಎಂಗ್ಲನ ಲೀಡರ್ ಅಬ್ಬಾಸಾಕ ಎಂಗ್ಲನ ಲೀಡರ್ ಕೊರಿಯರ್ದವ್ರು ಈತ್ ಮುಸಲ್ಮಾನ ಬಂದರು ಓಟು ಉಂಟು ಪಜಾಲಿಗೆ ಜಿಲ್ಲಾ ಪಂಚಾಯತ್ ಕೊರಿಯ ಸಿರಾಜಿಗೆ ತಾಲೂಕ್ ಪಂಚಾಯತ್ ಕೊರಿಯ ಎಂಕ್ಲೆ ಊಲ ಇನಿ ಮುಟ್ಟ ಭೇದ ಭಾವ ಅನ್ಕೊಂಡು ನೆನಪು ಬರತ್ತಾ ಐಕೆ ವಿಷ ಬೀಜ ಬಿತ್ತು ಕಾಂಗ್ರೆಸ್ ತಗಲಿ ನೀನು ಇತ್ತೆ ಮಾತಾರೆ ಗೊತ್ತಾಂದ್ರೆ ಇತ್ತೆ ಎಲ್ಲ 25 ಜನ ಬಿಜೆಪಿಗೆ ಬಂದರೆ 26 ಜನ ಸಂತೋಷನ ಎಂಕ್ಲೆ ಬಿಜೆಪಿಗೆ ಸೇರುವ ನಿಕ್ಲೊಟ್ಟಿಗೆಲ್ಲ 15 ಜನ ಬರ್ಕೊಂಡು ಬಂತೇರಿ 10 ಜನ ಎಲ್ಲ ಬರುವರು ಬಂದೇರಿ ಮೂಲ ಈ ಪುಡಟೆ ಇನ್ನು ಕಾಂಡೇರಿ ಪಕ್ಕ ಯಾ ಬಂಡೆ ಎಲ್ಲ ಒಂಜಿ ದಯಮಂತ ಬರ್ತಿ ಎಲ್ಲ ಬ್ಯಾಂಗ್ಳೂರು ಹೋಗುದಿಲ್ಲ ನಿಕ್ಲು ಒಂಜಿ ದಯಮಂತದ್ದು ಬುಧವಾರ ಸೇರ್ಸಾಗ ಸಾಲ ಕಾಂಗ್ರೆಸ್ ಸೇರೊಂದಿಲ್ಲ ಕಾಂಗ್ರೆಸ್ ಬಿಜೆಪಿಗೆ ಸೇರೊಂದಿಲ್ಲ ದಾದಾಪ ನನ್ನ ಬಿಜೆಪಿಗೆ ವಿಶೇಷವಾದ ಒಂಜಿ ಸಂವಿಧಾನ ಉಂಡು ಐಕೊಂಜಿ ವಿಶೇಷವಾದ ಚೌಕಟ್ಟುಂಡು ಐಕೊಂಜಿ ವಿಶೇಷವಾದ ಶಿಸ್ತುಂಡು ಹೂವೇ ಬಿಜೆಪಿದ ಲೀಡರ್ನಾಗ್ಲಿ ಹೂವೇ ಬಿಜೆಪಿದ ಕಾರ್ಯಕರ್ತನಾಗ್ಲಿ ಏಪಲ ಆಯ ಮುಸಲ್ಮಾನೆ ಆಯ ಕ್ರಿಶ್ಚಿಯನ್ ಪಂಡದ ಭೇದ ಭಾವ ದೀತಿಚೇರಿ ಏರು ಭಾರತ ಪ್ರೀತಿ ಮನ್ಪೇರ ಏರು ಭಾರತ ಯಾನ ಭಾರತದ ಪ್ರಜೆಯಿಂದ ಮನ್ಪೇರ ಯಾನ ಭಾರತದ ಆಗ ಅವಕಾಶನೇ ಉಂಟು ಆಗ ಅವಕಾಶನೇ ಉಂಟು ಧರ್ಮ ಐತಿ ಧರ್ಮ ಆಯಾಯ ಧರ್ಮರು ಅಕ್ಲಾಕಳೆ ನೋಡುವ ಗೌರವನೇ ಅತ್ಯಂತ ಗೌರವ ಎನ್ನೊಟ್ಟಿಗೆ ಎತ್ತಿನ ಓರಿಯರ್ದವ್ರಿಗೆ ಘಟಾನುಘಟಿ ನಾಯಕರುಗಳು ಅನ್ವರು ಮಾಡಿಪಾಡಿರು ಬತ್ತನ ಅಬೂಬಕ್ಕರ್ ಬತ್ತನ ಮುಜಾಫಿರ್ ನಾಲ್ಕು ಬತ್ತನ ಜನ ಆ ಏರು ಅಸ್ಗರ್ ನಮ್ಮ ಆಯೋಗದ ಅಧ್ಯಕ್ಷರೇ ಪಂಡ ಟಾಪ್ ಲೆವೆಲ್ದ ಲೀಡರ್ ನಾಗ್ಲಿ ಏರೆಲ್ಲ ಇಜ್ಜಿ ನಿಖಿಲ್ ತೂಪಂದಾಂಡ ನಮ್ಮ ವಿಮಾನಯಾನದ ಮಿನಿಸ್ಟ್ರಿ ಬೇರೆ ಶಾನಾಜ್ ಹುಸೇನ್ ಆದಿಪ್ಪು ಮುಖ್ತಾರ್ ಅಬ್ಬಾಸ್ ಆದಿವು ಮುಖ್ತಾರ್ ಅಬ್ಬಾಸ್ ಅನ್ನು ತೋಡಿ ಇಡೀ ದೇಶದ ಆ ಗುಟ್ಟಾಯಿನ ವಿಷಯವನ್ನು ಮಾಧ್ಯಮ ಕೊರ್ಪುನಾರೆ ಮುಖ್ತಾರ್ ಅಬ್ಬಾಸ್ ನಕ್ವಿ ಇಂದು ಮೆಕ್ಕಲು ಕಾಂಗ್ರೆಸ್ ತಕ್ಕ ಬಂದ ಮೇಲೆ ನಾಳೆ ನಿಖಿಲ್ ಪಾರ್ಟಿದ ಮಿತ್ತ ವಿಶ್ವಾಸದಿದ್ದು ಪಾರ್ಟಿ ನಿಖಿಲಿಗೆ ನಾಳೆ ಗೌರವ ಕೊಡ್ಪ ಅತ್ಯಂತ ಗೌರವ ಕೊಡ್ಪ ನಿಖಿಲಿಗೆ ಒಂಜಿ ಓಲಾನ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅವಕಾಶ ಕೊಡ್ಪ ಇದೇ ಇಂದು ಪ್ರಜಾಪ್ರಭುತ್ವ ರಾಷ್ಟ್ರ ಮಾತಾಡಿಗಳ ಅವಕಾಶ ಉಂಟು ಇನಿ ಮುಟ್ಟಲ್ಲ ಕಾಂಗ್ರೆಸ್ ಲೀಡರ್ನಾಗಲಿ ನಿಖಿಲೇನು ಖಾಲಿ ಓಟುಗೂ ಬರಲಿ ಕೀಬಾರ್ದು ತಿರ್ಗದೇರಿ ಅವಕಾಶ ಕೊಡ್ತಿದ್ದೇರಿ ನೀನು ಆಲೋಚನೆ ಮಾಡ್ಕೊಂಡಿದ್ದೆ ಆನ ನೆಕ್ಸ್ಟ್ ಮಾತಾಡ ಅವಕಾಶ ಉಂಟು ಆನ ಮಾತೆಲ್ಲ ಒಂಜಾದು ಒಟ್ಟಾದು ಒಂಜಪ್ಪೆ ಜೋಗ್ಲೆ ಲೆಕ್ಕ ನಮ್ಮ ಮಾತ ಬಿಜೆಪಿನ ಕಟ್ಟಗ ಕಾಂಗ್ರೆಸ್ ಇರ್ತಾನೆ ಇಂದು ನಕಲು ಲೈನ್ ಅದು ಬರ್ಪೇರಿ ಹರಿಶನ ಅಂಚಿನ ಒಂಜಿ ವರ್ಕಾರ ಕಾಂಗ್ರೆಸ್ ಈ ಬೇತೆ ಏರ್ಲಿಚ್ಚಿ ಅಂಚಿನ ವರ್ಕಾರ ಎಂಗ್ಲಿಗೆ ಅವ್ರು ಕೆಲವು ಓಟದೆ ಪೆನ್ನ ಕಷ್ಟ ಆದಿತ್ತಂడి ಆನ ಇನ್ನು ಹರಿಶನ್ನೆಲ್ಲ ಭಾರತೀಯ ಜನತಾ ಪಾರ್ಟಿದ ಸಂವಿಧಾನದ ನರಪನ ಚೌಕಟ್ಟು ಶಿಸ್ತನ್ನು ತೂದು ಈ ರೀತಿಯ ಅಭಿವೃದ್ಧಿ ಆಗುಂಡು ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಆಯ್ತ ಜಗತ್ತದ ನಾಯಕ ಆಪೇರಿ ಮುಸ್ಲಿಂ ರಾಷ್ಟ್ರ ಗಲ್ಫ್ ರಾಷ್ಟ್ರನೇ ನರೇಂದ್ರ ಮೋದಿಜಿನ ಒಪ್ಪುನಾಗ ಮೂರು ಕಾಂಗ್ರೆಸ್ ತಕ್ಕ ಒಪ್ಪು ಸೇರಿಕೊಂಡು ತಂಡದಾನ ಎಂದು ಕೇಳಿ ನಾನು ಪ್ರತಿ ಗಲ್ಪದ ಶೇಖನಾಗಿಲ್ಲ ನರೇಂದ್ರ ಮೋದಿಜಿನ ಒಪ್ಪುರಿ ಆ ಎಂಗ್ಲಿ ಗಲ್ಪಡಿಪುನಾಗ ನಂಗಿತ್ತಿನ ಮರ್ಯಾದೆ ಏರಿತ್ತು ಏರಿಪ್ಪಡಿ ಆ ಹಿಂದೂ ಆಡು ಮುಸ್ಲಿಂ ಅದೇ ಕಿಲ್ಲಿ ಸಾಧಿ ಬಂದ್ಮಣಿ ಮಾತಾಡ ಮೆಕ್ಕಲಿಂದೆ ಏಳು ನಮ್ಮ ಇಂಡಿಯಾದಾಗಲೇನು ಮುಸ್ಲಿಮು ಇಂಡಿಯಾ ಹಿಂದೂ ಅಲ್ತ ಅರಬಿನಾಗ್ಲಿಂದ ಅಪ್ಪಗೆ ಏಟು ಗೌರವ ಹೆಂಗೆ ಇತ್ತು ಗೊತ್ತುಂಟು ದಾಳ ಗೌರವ ಇದ್ದಂಗೆ ಇನಿ ಆ ಗಲ್ಪುಡಿತ್ತಿನಂಚಿನ ಪ್ರತಿ ಒಂಜಿ ಭಾರತೀಯ ಪ್ರಜೆಗೆ ತಿಕ್ಕುನಂಚಿನ ಗೌರವ ಇದಕ್ಕೇನಲೆ ನರೇಂದ್ರ ಮೋದಿಜಿನ ಸರ್ಕಾರ ಪ್ರತ್ಯೇಕ ಒಂತೆ ಬಂಗಾಂಡು ಭ್ರಷ್ಟಾಚಾರವನ್ನು ಕಮ್ಮಿ ಮಂತೊಂದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಸಾಧ್ಯ ಅತ್ಯಂತ ತಲಾಮಟ್ಟದ ಒಂಜಿ ಕಾರ್ಯಕರ್ತರ ಅತ್ಯಂತ ಉನ್ನತ ಸ್ಥಾನಮಾನವನ್ನು ಅಲಂಕಾರ ಮಾಡ್ತಾರೆ ಸಾಧ್ಯ ಉಂಟು ನಳಿನ್ ಕುಮಾರ್ ಕಟೀಲ್ ನಂಚಿನ ನಮ್ಮ ರಾಜ್ಯಾಧ್ಯಕ್ಷರು ಅತ್ಯಂತ ತಲಾಮಟ್ಟದ ಪ್ರಚಾರಕ್ಕೆ ಆದಿತ್ತಾರೆ ಇನ್ನು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಸೇಮ್ ಮುಖ್ಯಮಂತ್ರಿ ಎನ್ನಂಚಿನ ಒಂಜಿ ತಲಾಮಟ್ಟದ ಕಾರ್ಯಕರ್ತೆ ಇನ್ನು ಕ್ಯಾಬಿನೆಟ್ ಲೆವೆಲ್ದ ಚೇರ್ಮನ್ ಇಂದು ಎನ್ನ ನೆಟ್ಟತ್ತು ಕಾರ್ಯಕರ್ತರನ್ನ ಆ ನಿರಂತರವಾದ ಪ್ರಯತ್ನ ನಿರಂತರವಾದ ವೇಗದ ಭೂಮಿಗೆ ಪಾಡ್ನಾಡ್ದವರ ಈ ಸ್ಥಾನಮಾನ ಒಂಜಿ ಕಾರ್ಯಕರ್ತನ ಗುರುತಿಸೋದು ಕೊರ್ಪೇರಿ ಏನೇ ಪಕ್ಷದ ಮಿತ್ರ ನಿಷ್ಠೆ ಉಂಡ ಆ ಪಕ್ಷ ಒಂಜಿ ದಿನ ಗುರುತಿಸೋವರೆ ಪಂಪುಣ ಸಿದ್ಧಾಂತ ಪ್ರಕಾರ ಪ್ರತಿವರೆಯನ್ನು ಗುರುತಿಸೋರು ಶ್ರೀನಿವಾಸ ಪೂಜಾರಿ ನಂಜಿನ ಮಾಮೂಲಿ ಒಂಜಿ ಫೋಟೋಗ್ರಾಫರ್ MLC ಆದೆ ಇನ್ನು ನಾಡಗಿನ ನೆತ್ತ ವಿಭಾಗದ ಮಂತ್ರಿ ಆದೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಮಿನಿಸ್ಟರ್
ಅದು ಅಂತ್ಯ ಬೇಲೆ ಮನ್ಪೇರು ನಾನು ಅವು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಸಾಧ್ಯ. ಕಾಂಗ್ರೆಸ್ ಏರಾನ್ಲ ಇತ್ತು ನಾನು 7 ಸತ್ಯ 6 MLA 7 ಸತ್ಯ 6 ಮಿನಿಸ್ಟ್ರಿ 6 ಒಂಜಲ ತೀರ್ಪು ಅರ್ನ ಮೆಜ್ಜನ 66 ಭಾವೇನ ಪುಣೆ ಭಾರತೀಯ ಜನತಾ ಪಾರ್ಟಿ ಅಂಚತ್ತು ಏರಿಗೆ ಅವಕಾಶ ಏರಿ ಇಂಟ ಬೆಂಪೆರ ಆಕ್ಲೇನ ಗುರುತಿಸೋಂಡು ಏರು ಹಿರಿಯಗಳು ಆಕ್ಲೇನ ಮಾರ್ಗದರ್ಶನ ಮನ್ಪೇರೆ ಅಂಚ ನಿಕ್ಲೆ ಇನ್ನು ಪ್ರೀತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಿತ್ಯ ನಿರಂತರವಾದ ಪಕ್ಷ ಬೆನ್ನೊಂದುಲ್ಲೇರು ಪಾರ್ಟಿ ಬೆನ್ನೊಂದಿಪ್ಪಿನ ಜನ ಲೀಡರ್ಗಳು ಕಾರ್ಯಕರ್ತರು ಒರಿ ಪಕ್ಷ ಬಂದದ್ದು ಬೊಕ್ಕನ ಸೇವೆ ಮಾಡ್ಬೇಡಿ ಆಕಲೆ ನಮ್ಮಾದ ಆಶಯ ಪಕ್ಷ ಈತ್ ಗಟ್ಟಿ ಉಂಟದಿಲ್ಲ ಒಂದು ವೇಳೆ ಎಂಕಲ ಈ ಪೋಸ್ಟ್ ಕೊಡ್ತಾರೆ ಈ ಕಾರ್ಯಕರ್ತನ ಸಮೂಹದಾದ ಅಕ್ಲೆ ಮಾದ ಅಕ್ಲೆ ಅರ್ಪಣೆ ಮನ್ಪೆ ನಿಕ್ಲೆ ಬೈದಿನಕ್ಲೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಬಂದದ್ದು ನಿಕ್ಲೆಗಳ ಅತ್ಯಂತ ಗೌರವಿತ ಸ್ಥಾನಮಾನ ಕೊಡ್ತು. ಹರಿಶಣ್ಣ ನಂಜನಾಗ್ಲಿ ನಾನಾದ ಜನ ಬರ್ತಾರೆ ಹರಿಶಣ್ಣ ಹಿರೇಗ್ಲ ವಾರೀಶೋಗ್ರ ಸ್ಥಾನಮಾನ ಕೊಡ್ತು ನಿಕ್ಲೆ ಎಲ್ಲ ನಂಜ ಬರ್ಪಣ ಪಂಚಾಯತ್ ಓಟುಡು ನಮ್ಮ ಪಂಚಾಯತ್ ಪತ್ತೆರೆ ಸಾಧ್ಯ ಜನ ಈ ನಿಮಿತ್ತ ಐನು 10 ಪನ್ಪನ ಅವಕಾಶರು ಗಲ್ಪಡಿತಿ ನಂಜನ ಸಸ್ಯನ್ನೇ ಸನೆ ನಾನು ಭಾರತ ದೇಶದ ಎಪ್ಪೋಡು ನಮ್ಮ ದೇಶ ನೆಟ್ಟು ಕೃಷಿ ಮನ್ಪು ಹೈನುಗಾರಿಕೆ ಮನ್ಪು ಬಂದು ಲಕ್ಷಗಟ್ಟಲೆ ಸಂಬಳ ಇತ್ತು ನಾವು ಐನು ಬಿಡುದು ಇಡೀ 10-15 ಪೆತ್ತನ ಕೃಷಿನ ಮಂತದ್ದು ಆ ನರೇಂದ್ರ ಮೋದಿಜಿನ ಯೋಜನೆಯನ್ನು ಸಫಲ ಮನ್ಪೇರೆ ಪ್ರಯತ್ನ ಮನ್ಪು ನಂಜನ ಕೆಲಸ ಮನ್ಪೇರಿ ಇಂಗ್ಲಿಷ್ ಪೇಪರ್ ಅವರು ಮಾತಾ ಟಿವಿಲಿಲ್ಲ ಅದನ್ನ ಬರ್ತೀನಿ ಅದಕ್ಕೆ ಅವರು ಲಕ್ಷಗಟ್ಟಲೆ ಸಂಬಳ ಇರ್ತಾರೆ ಆನ ನರೇಂದ್ರ ಮೋದಿಜಿನ ಅವು ಬೆತೆ ನೂ ಆದಿಪ್ಪು ಯೋಜನೆ ಎಲ್ಲ ಆದಿಪ್ಪು ಆ ಇಸ್ಮಾಲಿ ಅಕ್ಕಾಗಿ ಅಪ್ಪನ 1992 ಎನ್ನೊಟ್ಟಿಗೆ ಬೈದಿನಾರು ಎನ್ನ ಈ ಜಿಲ್ಲಾ ಪಂಚಾಯತ್ ಓಟು ಗೆಲ್ಪರೆ ಕಾರಣ ಕರ್ತಾರೆ ಅನ್ನಂಜನ ಟೀಮು ಇಸ್ಮಾಲಿ ಅಕ್ಕ ವಿಷಯ ಬನ್ನಿ ಇದು ಭಾರತ ಆನ ಒಂದೊಂದು ಟೈಮ್ಡು ಒಂದೊಂಚೂರು ಹೆಚ್ಚು ಕಡಿಮೆ ಆನಂದಲ್ಲ ನಮ್ಮ ಮಾತ ಒಟ್ಟಾದ ಒಂಜಾದ ನಮ್ಮ ಮಾತ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಪ್ರಜೆ ಪನ್ಪುಣ ಲೆಕ್ಕಾಚಾರರು ನಮ್ಮ ಒಟ್ಟಾದ ಬೆನುಪುಗ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದ ಬೆನುಪ ಕಾಂಗ್ರೆಸ್ ಮುಕ್ತ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮನ್ಪೂರು ಬಂದ ಪ್ರಯತ್ನ ಮನ್ಪುಗ ಇಡೀ ರಾಜ್ಯ ಹಾಕೊಂಡು ಇಡೀ ದೇಶ ಹಾಕೊಂಡು ಮಾತರೆ ಗೊತ್ತುಂಟು ಐತ ಬಗ್ಗೆ ಜೀನ ನಿಕ್ಲೆಗೆ ದಾಲ ಪಾತ್ರೆಯಲ್ಲಿ ಇತ್ತೆ ಅಧ್ಯಕ್ಷರು ನಿಕ್ಲೆನ ಭಾರಿ ಶೋಕರು ಭಾರಿ ಪೊರ್ಲರು ವಿಶ್ವಾಸರು ನಿಕ್ಲೆನ ಪಾರ್ಟಿಗೆ ಎದ್ಕೊಂಡ್ರಿ ಅಂಚಾದ ಮಾತ ಬೈದೇರಿ ಇರಾ ಗ್ರಾಮದಾಗ್ಲು ಮಾತ ಬೈದೇರಿ ಬಾಳೆಪುಣಿ ಗ್ರಾಮದಾಗ್ಲು ಬೈದೇರಿ ಮಾಜಿ ಅಧ್ಯಕ್ಷರು ಬೈದೇರಿ ಅದು ಉಳ್ಳೇರಿ ಇನ್ನು ಇರಾ ಗ್ರಾಮ ಸಮಿತಿ ಅಧ್ಯಕ್ಷರು ಉಳ್ಳೇರಿ ಅಂಜನೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಉಳ್ಳೇರಿ ಪಂಚಾಯತ್ ಮೆಂಬರ್ನಾಗ್ಲು ಉಳ್ಳೇರಿ ಗ್ರಾಮ ಸಮಿತಿದ ಲೀಡರ್ನಾಗ್ಲು ಉಳ್ಳೇರಿ ಮಾತಾಡಿ ಈತ ಪ್ರೀತಿರಿ ಬೈದೇರಿ ಐತ ಒಟ್ಟಿಗೆ ಬಾಳೆಪುಣಿತ ಲೀಡರ್ನಾಗ್ಲು ಬೈದೇರಿ ಕೈರಂಗದ ಲೀಡರ್ನಾಗ್ಲು ಬೈದೇರಿ ಇಂದು ದಾದ ಮಂಡ ಮಾತಾಡ ಸೇರಿನಾಗ ಈತೊಂದು ಒಗ್ಗಟ್ಟು ಅನ್ನೋದು ನಿಕ್ಕೆ ತೋಜಾವು ಪಂಚಾಯತರಿ ಸೇರಿನ ಆದ್ಮೇಲೆ ನಿಖಿಲ 3 ಸೇರಿದ ಒಂದು ರಾಜ್ಯಾಧ್ಯಕ್ಷ ಇತ್ತೇನೆ ಕೆಲವೇ ಮಿನಿಟ್ ರಾಜ್ಯಾಧ್ಯಕ್ಷರಿಗೆ ತರಬಹುದು ಆರ್ನ ನಿರಂತರವಾದ ಪ್ರವಾಸ ಪಕ್ಷಕ್ಕೂ ಆರೋಪ ನಡೀತಾ ಇದೆ ಇಡೀ ರಾಜ್ಯನೇ ಇನ್ನೇ ಆ ರೀತಿ ಬೆಳಗೋದನ್ನು ನಿಮಗೆ ತೂಪಾರು. भारत माता की जय, भारत माता की जय, भारतीय जनता पार्टी की जय, भारतीय जनता पार्टी की जय, जेपी नड्डा जी की जय, नरेंद्र मोदी जी की जय, येडियूरप्पा जी की जय, राज्याध्यक्ष नलिन कुमार कटील जी की जय, सुदर्शन जी की जय, बोलो भारत माता की जय, भारतीय जनता पार्टी की जय, भारत माता की जय, भारतीय जनता पार्टी की जय, जेपी नड्डा जी की जय, नरेंद्र भाई मोदी जी की जय, अमित शाह जी की जय, येडियूरप्पा जी की जय, नलिन कुमार कटील जी की जय, बोलो भारत माता की जय, बोलो भारत माता की जय, भारतीय जनता पार्टी की जय, नरेंद्र मोदी जी की जय, वंदे मातरम, बोलो भारत माता की जय, भारतीय जनता पार्टी की जय, बीजेपी बीजेपी जय जय बीजेपी जय, भारतीय जनता पार्टी की जय, जेपी नड्डा जी की जय, नरेंद्र भाई मोदी जी की जय, अमित शाह जी की जय, नलिन कुमार कटील जी की जय, येडियूरप्पा जी की जय, बोलो भारत माता की बीजेपी बीजेपी जय जय बीजेपी 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 जय 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 बीजेपी 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 जय जय बीजेपी ಕುನ್ನಾಡ ಮಹಾಶಕ್ತಿ ಕೇಂದ್ರದ ವತಿಯಿಂದ ಹಿರಾ ಗ್ರಾಮ ಬಾಳೆಪುಡಿ ಕೈರಂಗಳ ಗ್ರಾಮದಿಂದ ಅನ್ಯ ಪಕ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತು ಇಂದು ಪಕ್ಷದ ಅಧ್ಯಕ್ಷರು ಹಾಗೂ ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರು ಹಾಗೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳ ಮುಖೇನ ಬಿಜೆಪಿಗೆ ಸೇರ್ಪಡೆಗೊಂಡಿರುವಂತಹ ಕಾರ್ಯಕ್ರಮವು ಯಶಸ್ವಿಗೊಳಿಸಿದ್ದೇವೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಫೂರ್ತಿಯುತವಾದಂತಹ ಮಾತುಗಳನ್ನು ಆಡಿದಂತಹ ನಮ್ಮ ಮಂಡಲದ ಅಧ್ಯಕ್ಷರು ಯುವ ನಾಯಕರಾದಂತಹ ಶ್ರೀ ಚಂದ್ರಹಾಸ್ ಪಂಡಿತ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರು ಮಂಗಳೂರು ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ಗೋಳಿಯರ್ ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂತಹ ಕುರುನಾಡು ತಾಲೂಕ್ ಪಂಚಾಯತ್ನ ಸದಸ್ಯರೂ ಆಗಿರುವಂತಹ ನವೀನ್ ಪಾದರ್ಪಾಡಿ ಇವರಿಗೂ ಸಹ ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಪಸಂಖ್ಯಾತ ಮೋರ್ಚಾದ ವಿವಿಧ ಪದಾಧಿಕಾರಿಗಳು ಹಾಗೂ ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಿಂದ ಧನ್ಯವಾದ ಕಾರ್ಯಕ್ರಮಗಳನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಜೈ